ಸೋಮವಾರ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುವೇರುಕುಡ್ಲ ವತಿಯಿಂದ ಸ್ಥಾಪಕ ಅಧ್ಯಕ್ಷ ಉದಯ್ ಪೂಜಾರಿ ಬಳ್ಳಾಲ್ಬಾಗ್ ನೇತೃತ್ವದಲ್ಲಿ ಬಿಲ್ಲವ ಹಾಗೂ ಬಂಟ ಸಮಾಜ ಮತ್ತು ಬಿರುವೇರುಕುಡ್ಲ ಸಂಘಟನೆ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿರುವ ಅನಿತಾ ಕಾಸರಗೋಡು ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಮನವಿಯನ್ನು ಅರ್ಪಿಸಲಾಯಿತು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುವೇರುಕುಡ್ಲ ಸಂಘಟನೆ ತನ್ನ ಸಾಮಾಜಿಕ ಸೇವಾ ಚಟುವಟಿಕೆಗೆ ಹೆಸರುವಾಸಿಯಾಗಿದೆ. ಕ್ಯಾನ್ಸರ್ ಹಾಗೂ ಇನ್ನಿತರ ಕಾಯಿಲೆಗಳಿಂದ ಬಳಲುತ್ತಿರುವ ಅಶಕ್ತರಿಗೆ 12 ಕೋಟಿಗೂ ಅಧಿಕ ಮೊತ್ತದ ಆರ್ಥಿಕ ನೆರವನ್ನು ವಿತರಿಸಿದೆ. ಕೊರೋನಾ ಸಂದರ್ಭ ಉಚಿತ ಆಂಬ್ಯುಲೆನ್ಸ್ ಒದಗಿಸಿರುವುದಲ್ಲದೆ ಕೋವಿಡ್ ರಿಲೀಫ್ ಕಿಟ್, ಆಹಾರದ ಕಿಟ್ಗಳನ್ನು ಒದಗಿಸಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳಿಂದ ಪ್ರಭಾವಿತವಾಗಿರುವ ಸಂಸ್ಥೆ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತನ್ನ ಸೇವಾ ಕಾರ್ಯಗಳನ್ನು ವಿಸ್ತರಿಸಿದ್ದು ಪ್ರಸಿದ್ಧಿ ಪಡೆದಿದೆ. ಇಂತಹ ಸಂಸ್ಥೆಯ ಬಗ್ಗೆ ಹಗುರವಾಗಿ ಮಾತನಾಡಿರುವ ಅನಿತಾ ಕಾಸರಗೋಡು ಎಂಬ ಮಹಿಳೆ ಜಿಲ್ಲೆಯ ಪ್ರತಿಷ್ಠಿತ ಬಿಲ್ಲವ ಹಾಗೂ ಬಂಟ ಸಮಾಜದ ಕುರಿತು ನಿಂದನಾತ್ಮಕ ಮಾತುಗಳನ್ನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇಂತಹ ಕೆಟ್ಟ ಮನಸ್ಥಿತಿಯ ಮಹಿಳೆ ಅನಿತಾ ಕಾಸರಗೋಡು ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬಿರುವೇರುಕುಡ್ಲದ ಮಹಿಳಾ ಘಟಕದ ಅಧ್ಯಕ್ಷೆ ವಿದ್ಯಾ ರಾಕೇಶ್ ಆಗ್ರಹಿಸಿದರು. ಅನಿತಾ ಕಾಸರಗೋಡ್ರವರು ಇತ್ತೀಚೆಗೆ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಅದರಲ್ಲಿ ಅವರು ಬಿಲ್ಲವ ಹಾಗೂ ಬಂಟರಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ. ಅವರಿಗೆ ವೈಯಕ್ತಿಕ ಯಾವುದಾದ್ರೂ ಒಂದು ಜನರ ಬಗ್ಗೆ ದ್ವೇಷ ಇರಬಹುದು, ಆದರೆ ಅವರು ಅದನ್ನು ಇಡೀ ಸಂಘಟನೆಯನ್ನು ಟಾರ್ಗೆಟ್ ಮಾಡಿ ಬಹಳಷ್ಟು ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಯಾರೆಲ್ಲ ಅವರಿಗೆ ಕಾಲ್ ಮಾಡಿದ್ದಾರೆ ಅವರಿಗೂ ಕೂಡ ಇನ್ನಷ್ಟು ತಿರುಗೇಟು ನೀಡಿದ್ದಾರೆ. ಇದು ಮಾತ್ರವಲ್ಲದೆ ಅವರು ನಮ್ಮ ಸಂಘಟನೆಯ ದೀಪು ಶೆಟ್ಟಿಗಾರ್ ಅವರೊಂದಿಗೆ ಕೂಡ ಅವ್ಯಾಚ್ಯವಾಗಿ ಮಾತನಾಡಿದ್ದಾರೆ. ಅವರ ಒಂದು ವೈಯಕ್ತಿಕ ಧಕ್ಕೆ ಬರುವ ರೀತಿಯಲ್ಲಿ ಅವರಿಗೆ ಅವಹೇಳನ ಎಲ್ಲ ಮಾಡಿದ್ದಾರೆ. ಅಲ್ಲದೆ ನಮ್ಮ ಉದಯ್ ಪೂಜಾರಿ ಸಾರಥ್ಯದ ಬಿರುವೇರುಕುಡ್ಲ ಸಂಘಟನೆಯ ಒಂದು ಲೋಗೋವನ್ನು ಬಳಸಿ ನಮ್ಮ ಒಂದು ಸಂಘಟನೆಯ ಒಂದು ಮೆಸೆಂಜರ್ ಖಾತೆಗೂ ಕೂಡ ಅವರು ನಿಂದನೆಯನ್ನು ಹಾಕಿ ಮೆಸೇಜ್ಗಳನ್ನು ಹರಿಬಿಟ್ಟಿದ್ದಾರೆ. ಆದ ಕಾರಣ ಇದಕ್ಕೆ ಸೂಕ್ತವಾದ ಒಂದು ತನಿಖೆಯನ್ನು ಆಗ್ರಹಿಸಿ ನಾವಿಲ್ಲಿ ಬರ್ಕೆ ಸ್ಟೇಷನ್ನಲ್ಲಿ ನಮ್ಮ ಬಿರುವೇರುಕುಡ್ಲ ಸಂಘಟನೆಯ ಮುಖಾಂತರ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ರಾಕೇಶ್ ಬಲ್ಲಾಳ್ಬಾಗ್, ರಾಕೇಶ್ ಚಿಲಿಂಬಿ, ವಿದ್ಯಾ ರಾಕೇಶ್, ಕಿಶೋರ್ ಬಾಬು, ಚೈತ್ರ, ರಾಜೇಶ್, ವೈಶಾಲಿ ಸಹಿತ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುವೇರುಕುಡ್ಲ ಸಂಘಟನೆಯ ಸದಸ್ಯರು ಈ ಸಂದರ್ಭ ಉಪಸ್ಥಿತರಿದ್ದರು.